ಗ್ರಾಮ ಪಂಚಾಯತ್ ಎಚ್ಚರಿಕೆಯ ಹೊರತಾಗಿಯೂ ಅನಧಿಕೃತವಾಗಿ ಟಿಪ್ಪರ್ಗಳಲ್ಲಿ ಹಾರುಬೂದಿ ಸಾಗಿಸುತ್ತಿದ್ದ ವೇಳೆ ರಸ್ತೆಯ ಎಲ್ಲೆಡೆ ಚೆಲ್ಲಿದ ಹಾರುಬೂದಿಯನ್ನು ತೆರವುಗೊಳಿಸಲು ತಿಳಿಸಿದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆಗೆ ಆವಾಜ್ ಹಾಕಿದ ಯುಪಿಸಿಎಲ್ ಗುತ್ತಿಗೆದಾರನ ವಿರುದ್ಧ ಸಿಡಿದ ಜನರು ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ಆತನಿಂದಲೇ ಕ್ಲೀನ್ ಮಾಡಿಸಿದ ಘಟನೆ ಮುದರಂಗಡಿಯಲ್ಲಿ ನಡೆದಿದೆ. ಯುಪಿಸಿಎಲ್ ಗುತ್ತಿಗೆದಾರ ಡೇವಿಡ್ ಡಿಸೋಜ ಎಂಬಾತ ಕಾನೂನು ಬಾಹಿರವಾಗಿ ಟಿಪ್ಪರ್ಗಳಲ್ಲಿ ಹಾರುಬೂದಿಯನ್ನ ಸಾಗಿಸುತ್ತಿದ್ರು. ಮುದರಂಗಡಿಯ ಪೇಟೆ ಸಮೀಪ ರಸ್ತೆಯ ಉಪ್ಪು ಬಳಿ ಬೂದಿ ರಸ್ತೆಗೆ ಚೆಲ್ಲಿದ ಬೂದಿ ಗಾಳಿಯಲ್ಲಿ ಹಾರುತ್ತಿದ್ದರೂ ಟಿಪ್ಪರ್ ನಿಲ್ಲದೆ ಮುಂದೂಡಿದೆ. ಇದರಿಂದ ಆಕ್ರೋಶಗೊಂಡ ಮುದರಂಗಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶರತ್ ಶೆಟ್ಟಿ ಅವರು ಗುತ್ತಿಗೆದಾರನಲ್ಲಿ ರಸ್ತೆಗೆ ಚೆಲ್ಲಿದ ಬೂದಿ ತೆರವುಗೊಳಿಸುವಂತೆ ಸೂಚಿಸಿದಾಗ ಉಪಾಧ್ಯಕ್ಷನಲ್ಲಿ ಗುತ್ತಿಗೆದಾರ ಉಡಾಫಿಯಾಗಿ ವರ್ತಿಸಿದ್ದಾನೆ ಎಂಬುದಾಗಿ ಶರತ್ ಶೆಟ್ಟಿ ಆರೋಪಿಸಿದ್ದಾರೆ. ಈ ಘಟನೆಯನ್ನ ಗಮನಿಸುತ್ತಿದ್ದ ಸಾರ್ವಜನಿಕರು ಉಪಾಧ್ಯಕ್ಷರ ನೆರವಿಗೆ ಬಂದು ಪಡುಬಿದ್ರೆ ಪೊಲೀಸರಿಗೆ ಮಾಹಿತಿಯನ್ನ ನೀಡಿ ಅವರು ಸ್ಥಳಕ್ಕೆ ಬಂದ ಬಳಿಕವೂ ಉಪಾಧ್ಯಕ್ಷರು ಹಾಗೂ ಗುತ್ತಿಗೆದಾರನ ಮಧ್ಯೆ ಮಾತಿನ ಚಕಮಕಿ ನಡೆದು ಅಂತಿಮವಾಗಿ ಗುತ್ತಿಗೆದಾರನ ಮುಖಾಂತರವೇ ರಸ್ತೆಯನ್ನ ಕ್ಲೀನ್ ಮಾಡಿಸಲಾಯಿತು. ರಡ್ಡು ಡಿಲೀಟ್ ಮಲ್ತೆ The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangalore city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.